ಜೀವಾದಿ ಶಿಕ್ಷೆ ಕೊಡಬೇಕು. ರಜಕಂಡ ಪನ್ಲೆ ಈರ್ದಾದ ಪನ್ಪಲ್ ಕಲಬೆರಕೆದಾನೆ ಇದು ಈಗ ನಡೆಯುವಂತ ಕಲಬೆರಕೆ ಅಂತಲ್ಲ, ಅದು ಯಾರಿಗೂ ಹೇಳುವಂತ ವಿಷಯ ಇಲ್ಲ. ತುಪ್ಪ ಕಲಬೆರಕೆ, ಮದ್ದು ಕಲಬೆರಕೆ, ಮತ್ತೆ ಡೂಪ್ಲಿಕೇಟ್ ಎಲ್ಲ ಮಾಡಿ ಎಲ್ಲ ಹಾಲು ಹುಡಿಯೂ ಇಲ್ಲ, ಎಲ್ಲ ಹಾಲಾಗಿ ಹೋಗಿದೆ. ಇದು ಏನಂತ ಹೇಳುದು, ದೇವರಿಗೆ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಉಂಟು ಕಲಬೆರಕೆ. ಈಗ ಅದನ್ನು ಸರಿ ಮಾಡ್ಬೇಕಾದ್ರೆ ಸರಿ ಮಾಡಬೇಕಾದ್ರೆ ಈಟಿಗಾದರೆ ಬಿಟ್ಟು 3 ವರ್ಷ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿ ಆಗಿದ್ದು ಯಾರನ್ನಾದ್ರೂ ಒಂದು ಹಿಡಿದಿದ್ದಾರೆ ಅವರು. ಈಗ ಈಟಿಗಾದರೆ ಬಂದು ಎಲ್ಲ ಹಿಡಿದು ಈಗ ಎಲ್ಲ ಇದು ಮಾಡಿದ್ದಾರೆ. ಬಾಳೆಹಣ್ಣನ್ನು ಸೀಲ್ ಮಾಡ್ತಾ ಇದ್ದಾರೆ ಎಲ್ಲ, ಅಲ್ಲ ಎಲ್ಲೆಲ್ಲ ಮಿಸ್ಟೇಕ್ ಆಗ್ತುಂಟು ಎಲ್ಲ. ಬಾಳೆಹಣ್ಣು ಬಿಡ್ಲಿಲ್ಲ, ಬಾಳೆಹಣ್ಣು ನೀರಿಗೆ ಮುಳುಗಿಸಿ ಕೆಮಿಕಲ್ ಹಾಕಿ ಮುಳುಗಿಸುದು, ಅದನ್ನು ಒಂದೇ ದಿವಸದಲ್ಲಿ ಹಣ್ಣು ಮಾಡುದು. ಇದೆಲ್ಲ ಅನ್ಯಾಯ ಮಾಡಿ ಇದೆಲ್ಲ ಮಾಡಿ ರೋಗ ಹಿಡಿದಿದ್ದಾರೆ. ಮದ್ದು ಡೂಪ್ಲಿಕೇಟ್, ಇಂಜೆಕ್ಷನ್ ಡೂಪ್ಲಿಕೇಟ್. ಈಗ ನೀವು ಹೇಳಿದ್ದು ಕರ್ನಾಟಕದಲ್ಲಿ ಈಗ ಯುಟಿಗಾದರ್ ಸಮರ್ಥವಾದ, ಹೌದು, ಸಮರ್ಥವಾದ ಆರೋಗ್ಯ ಮಂತ್ರಿ, ಗೊತ್ತಾಯ್ತಾ? ಅವರಿಂದ ಸಾಧ್ಯ ಉಂಟು, ಅವರಿಗೆ ಸಾಧ್ಯ ಉಂಟು, ಮತ್ತೆ ಯಾರಿಗೂ ಮತ್ತೆ ಈಗ ಒಮ್ಮೆ ಅವನಿಗೆ ಶಿಕ್ಷೆ ಆಗಿ ಪೆನಾಲ್ಟಿ ಎಲ್ಲ ಆದ್ರೆ ಸಹ ಇನ್ನೊಮ್ಮೆ ಮತ್ತೊಮ್ಮೆ ಅವನು ಅದೇ ಮಾಡಿದ್ರೆ ಅದಕ್ಕೆ ಎಂತ ಸಜೆ ಎಂತ? ಅದಕ್ಕೆ ಸಜೆ ಅಂತ ಜೀವಾದಿ ಶಿಕ್ಷೆ ಕೊಡ್ಬೇಕು ಅಷ್ಟೇ. ಆಹಾರದ ವಿಷಯದಲ್ಲಿ ಜೀವಾದಿ ಕೊಟ್ಟರು ಕಮ್ಮಿ, ಜೀವಾದಿ ಶಿಕ್ಷೆ ಕೊಟ್ಟರು ಕಮ್ಮಿ ಅಲ್ಲ, ಯಾಕಂದ್ರೆ ಅಲ್ಲಿ ಮಕ್ಕಳು ಸಾಯ್ತಾರೆ. ಹೌದು, ಮದ್ದು ಡೂಪ್ಲಿಕೇಟ್. ಈಗ ಹಾಲುಡಿ ಇಲ್ಲಿ ಮಂಡ್ಯದಲ್ಲಿ ಆಯ್ತು, ಹಾಲುಡಿ ನಂದಿನಿಯಲ್ಲಿ ಆಗುವಾಗ ಅದೇ ಹಾಲುಡಿಯನ್ನು ಮಕ್ಕಳಿಗೆ ತಾಯಿಗೆ ಹಾಲಿಲ್ಲ ಅಂತ ಹೇಳಿ ಅವಳು ಅಲ್ಲಿ ಹಾಲನ್ನು ನೀರಿಗೆ ಮಿಕ್ಸ್ ಮಾಡಿ ಹುಡಿಯನ್ನು ಹಾಲಾಗಿ ಮಾಡ್ತಾರೆ, ಅದನ್ನು ಕೊಡ್ತಾರೆ ಮಕ್ಕಳಿಗೆ. ಸಾಬೂನು ನೊರೆ ಹಾಕುದು, ಹಾಲು ಮಾಡುದು ಮಹಾರಾಷ್ಟ್ರದಲ್ಲಿ. ಸಾಬೂನು ನೊರೆ ಹಾಕಿ ಇದು ಎಲ್ಲ ಹಾಕಿ ಕೆಮಿಕಲ್ ಎಲ್ಲ ಹಾಕಿ ಅದಕ್ಕೆ ಹಾಲು ಹುಡಿಯನ್ನು ಮಾಡುದು ಇದೊಂದು. ಮತ್ತೆ ಪನ್ನೀರ್ ಸಮೇತ ಡೂಪ್ಲಿಕೇಟ್, ಕಲರ್ ಇದೆಲ್ಲ ಹಾಕಿ ಕೆಮಿಕಲ್ ಹಾಕಿ ಅದನ್ನು ತುಂಬಾ ಟೈಮ್ ಇಡುದು. 7 ತಿಂಗಳು 8 ತಿಂಗಳು ಕೋಳಿಯನ್ನು ಇಟ್ಟು ಅದರಲ್ಲಿ ಇಟ್ಟು ಹುಳ ಬಂದು ಎಕ್ಕಲೆ ಮನೆ ಒಳಗೆ ಇದರ ಹೋಟೆಲ್ ನ ಒಳಗೆ ಇದೆಲ್ಲ ಹಿಡಿದ್ರೆ ಮಾತ್ರ. ಆಚೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಾರಿ ಒಳ್ಳೆ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ, ಹೌದು, ಕೇಳಿದ್ರಲ್ಲ ನೀವು ಆ ವಿಷಯ? ಹೌದು, ಮತ್ತೆ ಇದನ್ನು ಮಾಡಿದ್ರೆ ಉಂಟಲ್ಲ, ಇದು ದೇಶಕ್ಕೆ ಅನ್ಯಾಯ. ಇಂಥ ಒಂದು ಇದು ಮಿನಿಸ್ಟರ್ ಅವರು ಹಣ ತೆಗೆದು ಪಾಪದವರು ಬಡವರಿಗೆ ಇದು ಕಷ್ಟ, ಮತ್ತೆ ಸಾಯಿದವರೇ. ಹೌದು, ಮಿನಿಸ್ಟರ್ ನವರು ಹಣ ತೆಗೆದು ಗುಂಡೂರಾವ್ 3 ವರ್ಷ ಅದರ ಬಗ್ಗೆ ಮಾತನಾಡಿಲ್ಲ ಆರೋಗ್ಯ ಮಂತ್ರಿಯಾಗಿ. ಈಗ ಖಾದರ್ ಬಂದು ಒಳ್ಳೆ ಇದು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಈಗ ಮಂಗಳೂರಲ್ಲಿ ಈಗ ಎಂತ ಹೇಳ್ತೀರಿ? ಖಾದರ್ನ ಕೈಯಲ್ಲಿ, ಅವರ ಕೈಯಲ್ಲಿ ಆಗ್ತದೆ. ಹೌದು, ಉಸ್ತುವಾರಿ ಮಂತ್ರಿ ಅವರು ಮಾಡಿ ಜನರನ್ನು ಉಳಿಸಿದ್ರೆ ಆಯ್ತು. ಮತ್ತೆ ಒಬ್ಬರಿಂದಲೇ ಸಾಧ್ಯ? ಬೇರೆ ನಮ್ದು ಈಗ ಇದ್ದ ಲೀಡರ್ನವರು ಈಗ FSSA ಅಂತ ಉಂಟು ಆಹಾರದ್ದು, ಅವರು ಸಹ ಅವರ ಜವಾಬ್ದಾರಿ ಕೆಲಸ ಮಾಡ್ಬೇಕಲ್ಲ, ಸಂಬಳ ತಗೊಳ್ಳೋದು ಮಾತ್ರ ಅಲ್ಲ, ಮಾಡುದಿಲ್ಲ. ಎಲ್ಲ ಹಣ, ಅದೇ ಲಂಚ ಎಲ್ಲಿ ಹೋದ್ರು ಲಂಚ. ದೊಡ್ಡ ದೊಡ್ಡ ಕಂಪನಿಗಳು ಫ್ಯಾಕ್ಟರಿಗಳಲ್ಲಿ ಹಣ ತಕೊಂಡು ಅದನ್ನು ಅವರು ಒಳಗೆ ಮಾಡ್ತಾರಲ್ಲ. ಇದೀಗ ಸರಿ ಆಗ್ಬೇಕಾದ್ರೆ ಎಲ್ಲರೂ ಸಹ ಎದ್ದೇಳ್ಬೇಕಲ್ಲ. ಮತ್ತೆ ಇನ್ನೊಂದು ವಿಷಯ, ಜನಪ್ರತಿನಿಧಿ ಸಹ ಈಗ ಕಾಲ ಅದನ್ನು ನೋಡುತ್ತಾ, ಈಗ ಬದಿಯಲ್ಲಿ ಒಂದು ಫ್ಯಾಕ್ಟ್ರಿ ಇರ್ತದೆ, ಮನೆಯ ಬದಿಯಲ್ಲಿ ಫ್ಯಾಕ್ಟ್ರಿ ಆಗ್ತಿರ್ತದೆ, ಅವರಿಗೆ ಸ್ವಲ್ಪ ನ್ಯೂಸ್ ಇರ್ತದೆ. ಈಗ ಯಾಕಂದ್ರೆ ನಮ್ಮ ಜನರೇ ಅಲ್ಲಿದು ಕೆಲಸಕ್ಕೆ ಹೋಗುತ್ತಾ ಇರ್ತಾರೆ. ಈಗ ನಂದಿನಿ ಫ್ಯಾಕ್ಟ್ರಿ ಹೇಳಿದೆ, ಅಲ್ಲಿ ಮೋಸ ಆಗುದು ಅವರಿಗೆ ಫ್ಯಾಕ್ಟ್ರಿ ಜನರಿಗೆ ಗೊತ್ತಿರ್ತದೆ, ಕೆಲಸದವರಿಗೆ. ಹಾಗಿರುವಾಗ ಅವರು ಸಹ ಕೆಲವೆಲ್ಲ ಶೂಟಿಂಗ್ ಮಾಡಿ ಕೆಲವೆಲ್ಲ ಹೊರಗೆ ನ್ಯೂಸ್ ಕೊಟ್ಟು ಹಾಗೆ ಹಿಡಿದು ಕೊಟ್ರೆ ಒಳ್ಳೇದಲ್ಲ ಇದರಲ್ಲಿ. ಇದನ್ನು ಗೊತ್ತಿದ್ದು ಗೊತ್ತಿಲ್ಲದಾಗಿದ್ರೆ ನಮಗೆ ನಾಳೆ ಸಂಚಲ್ಲ ಇದು ಅಲ್ಲ, ಅದು ಆಗ್ಬಾರ್ದಲ್ಲ. ಹಾಗೆಲ್ಲ ಮಾಡ್ತಾರೆ. ಜನರು ಸಹ ಇದಕ್ಕೆ ಸಪೋರ್ಟ್ ಕೊಡ್ಬೇಕು. ಹೌದು, ಜನರು ಹಿಡಿದು ಹೊಡಿಬೇಕು. ಹೌದು, ಈ ಕೆಮಿಕಲ್ ಹಾಕುವವರಿಗೆ ಹೊಡೆದ್ರೆ ಪಬ್ಲಿಕ್ ನವರು ಹೊಡಿಬೇಕು. ಪಬ್ಲಿಕ್ ಸಹ ಇದಕ್ಕೆ ಅವೇರ್ನೆಸ್ ತಗೊಳ್ಬೇಕು. ಖಾಲಿ ಯಾರೋ ಒಂದು ಮಿನಿಸ್ಟರೇ ಬರ್ತಾನೆ, ಅವನು ಯಾರೋ ದೇವದೂತ ಬರ್ತಾನೆ ಅಂತ ಕಾಯ್ಲಿಕ್ಕೂ ಆಗುದು. ಯಾರು ಕೆಮಿಕಲ್ ಹಾಕಿ ಎಲ್ಲ ಆಹಾರದಲ್ಲಿ ಯಾರು ಡೂಪ್ಲಿಕೇಟ್ ಮಾಡ್ತಾನೆ ಅವನನ್ನು ಮಾತ್ರೆ ಡೂಪ್ಲಿಕೇಟ್, ಎಲ್ಲಾ ಡೂಪ್ಲಿಕೇಟ್. ಅದು ಏನು ಮಾಡುದು? ಸಾಯಿದಂದ್ರೆ ಅದೇ ಯಾರು ತಪ್ಪು ಮಾಡಿದ್ರೆ ಅವನಿಗೆ ಕಠಿಣ ಶಿಕ್ಷೆ ಅದಕ್ಕೆ ಇದು ನಿಮ್ಗೆ ಕಾಣ್ತದೆ. ಈಗ ನೀವು ಸಣ್ಣ ಇರುವಾಗೆಲ್ಲ ಇಂಥದ್ದು ಆಗ್ತಾ ಇರ್ಲಿಲ್ಲ, ನಿಮ್ಮ ಇದರಲ್ಲಿ ನೋಡಿಲ್ಲ ಇತಿಹಾಸದಲ್ಲಿ ಇರ್ಲಿಲ್ಲ. ಇದು ಈಗ ಬಾಳೆಹಣ್ಣು ಆಗ ಮುಂಚಿನ ಕಾಲದಲ್ಲಿ ಉಬ್ಬೆ ಹಾಕಿ ಊದು ಬತ್ತಿ ಇಡಿಸಿ, ನಿಮ್ಗೆ ಗೊತ್ತುಂಟು ಅದು ಅಲ್ಲ? ಇಲ್ಲಿತ್ತು ಮುದ್ದಾರಂಗಡಿ. ಹೌದು, ಕಾರ್ಬೇಡ್ನಾಗೆ ಅಲ್ಲ? ಹೌದು. ಮತ್ತೆ ಈಗ ಇದು ಜನಸಂಖ್ಯೆ ಸ್ಫೋಟದ ಕಾರಣ ಆಗ್ತಾ ಉಂಟಾ? ನಿಮ್ಗೆ ಕಾಣ್ತದೆ ಈಗ ಜನಸಂಖ್ಯೆ 150 ಕೋಟಿ ಕ್ರಾಸ್ ಆಗ್ತಿದ್ದೇವೆ, ಇಡೀ ದೇಶ ನಮ್ದು ಈಗ ವರ್ಲ್ಡ್ ಅಲ್ಲಿ ಇದಾಗ್ತದೆ. ಅದ ಕಾರಣ ಹೀಗೆ ಆಗ್ತಾ ಉಂಟಾ? ನಿಮ್ಗೆ ಕಾಣ್ತದೆ
ಅಲ್ಲ ಕಲಬೆರಕೆ ಅಂದ್ರೆ ಆಹಾರ ಕೊರತೆ ಆಗ್ತಾ ಉಂಟಾ ಎಂತ ಆಹಾರ ಕೊರತೆ ಆಗ್ತಾ ಉಂಟು, ಯಾರು ತಿನ್ಲಿಕ್ಕೆ ಹೆದರ್ತಾರೆ ಹೆದರ್ತಾರೆ ಜನರು. ಎಲ್ಲದಕ್ಕೆ ಕೆಮಿಕಲ್, ಎಲ್ಲದಕ್ಕೆ ಕಾರ್ನ್ಫ್ಲವರ್, ಮೈದಾ, ಗದ್ದೆಗೆ ಕೆಮಿಕಲ್, ಮೈದಾ ಹುಡಿ ಸಹ ಡೂಪ್ಲಿಕೇಟ್. ಹೌದು, ಅದು ಸಹ ಮೈದಾ ಹುಡಿ ಡೂಪ್ಲಿಕೇಟ್, ಗೋಧಿ ಹಿಟ್ಟು ಡೂಪ್ಲಿಕೇಟ್. ಹೌದು. ಮತ್ತೆ ಇದು ಬರ್ತದಲ್ಲ ಎಂತದ್ದು ಹಿಂಡು ಪುಡಿ, ಹಿಂಡು ಹುಡಿ, ಆರೋಟು ಪುಡಿ, ಆರೋಟು ಹುಡಿಗೆ ಗೋಧಿ ಹಿಟ್ಟು ಹಾಕುತ್ತಾರೆ, ಕಲಬೆರಕೆ ಮಾಡಿ ಮಾರುದು. ಇಂಥ ಪರಿಸ್ಥಿತಿ ಎಲ್ಲ ಬಂದಿದೆ. ಮತ್ತೆ ಇಂಗಿಗೆ ಕಲಬೆರಕೆ, ಎಲ್ಲದಕ್ಕೆ ಕಲಬೆರಕೆ, ಪಚಂಗಾಯಿಗೆ ಸಹ ಇಂಜೆಕ್ಷನ್ ಕೊಡ್ತಾರೆ. ಎಲ್ಲ ಆರೋಗ್ಯ ಈ ಫಾಸ್ಟ್ ಮಾಡುವ ಚಕ್ಕರಲ್ಲಿ ಅಲ್ಲ 34 ವರ್ಷ 35 ವರ್ಷ ಆಚೆ ಸಾಯ್ತಾರೆ. ಬೆಳಿಗ್ಗೆ ಪೇಪರ್ ನೋಡಿದ್ರೆ ಅದೇ ಇರುವುದು 55 ವರ್ಷ 34 ವರ್ಷ. ಎಲ್ಲ ಈ ಆರ್ಟಿಫಿಷಿಯಲ್ ಬಂದು ಅಲ್ಲ, ಜ್ಯೂಸ್ ಅಲ್ಲಿ ಕಲರ್, ಮಾಲಲ್ಲಿ ಕಲರ್, ಎಲ್ಲದರಲ್ಲಿ ಕಲರ್, ಎಸೆನ್ಸ್ ಎಲ್ಲ ಸಿಕ್ಕಿ ಬಿತ್ತು. ಇದು ಈಗ ಇದನ್ನ ನಿಲ್ಲಿಸಬೇಕಾದ್ರೆ ಸ್ಟ್ರಿಕ್ಟ್ ಕಾನೂನು ಬರ್ತಾ ಹೋಗ್ಬೇಕಲ್ಲ. ಮತ್ತೆ ಜನರು ಸಹ ಈ ಶೋಕಿ ಜೀವನದಿಂದ ಹೊರಗೆ ಬರ್ಬೇಕಂತ ಕಾಣ್ತದೆ. ಬೇಡಾದ ಅವ್ರು ಏನ್ ಎನಿಸಿದ್ದಾರೆ, ಈ ಪಿಕ್ಚರ್ ಆಕ್ಟರ್ನವ್ರು ಅಡ್ವರ್ಟೈಸ್ ಮಾಡಿದ್ರೆ ಆ ಜ್ಯೂಸ್ ಕಂಪನಿ ಇದನ್ನು ಹಿಡ್ಕೊಂಡು ಮಾಡುವಾಗ ಅದೇ ಒಳ್ಳೆ ಅಂತ ಎನ್ಸ್ಕೊಂಡು ಕುಡಿತಾರೆ ಅಲ್ವಾ. ಅದು ದೊಡ್ಡ ಮರ್ಯಾದೆ ಅಂತ, ಪೆಪ್ಸಿ ಕುಡಿದ್ರೆ ಮರ್ಯಾದೆ ಅಂತ. ನಮ್ಮ ಇಂಡಿಯಾದಲ್ಲಿ ಎಂತದ್ದು ಒಳ್ಳೆ ಒಳ್ಳೆ ಬೆಳೆಯುತ್ತದೆ, ಅದನ್ನೆಲ್ಲ ಫಾರಿನ್ ಅದೇ ಮುಸುಂಡಿ ತಂದು ಒಂಚೂರು ಅದನ್ನು ಜ್ಯೂಸ್ ಮಾಡಿ ಮನೇಲಿ ಕುಡಿಲಿಕ್ಕೆ ಕೇಳುದು ಅಲ್ಲ. ನಿಜವಾಗಿ ಮಕ್ಕಳು ಇನ್ನೂ ಆದ್ರೆ ಸುಧಾರಬೇಕಂದ್ರೆ ಇನ್ನೂ ಅದು ಚೇಂಜಸ್ ಆಗ್ಬೇಕು. ಫ್ರೆಶ್ ತಂದು ಲಿಂಬು ಅಂತಂದು ಲೈಮ್ ಅಂತಂದು ಮನೆಯಲ್ಲಿ ಜ್ಯೂಸ್ ಮಾಡಿ ಕುಡಿಯುದು ಬೆಸ್ಟ್. 14 ವರ್ಷದವರು ಹಾರ್ಟ್ ಅಟ್ಯಾಕ್ ಇದೆಲ್ಲ ಫುಡ್ಡಿನಲ್ಲಿ ಬರುವುದು, ಕೆಮಿಕಲ್ ಫುಡ್ಡಿನಲ್ಲಿ ಜಂಕ್. ಅದಕ್ಕೆ ಮೊದಲನವರು 90 ವರ್ಷ 80 ವರ್ಷ ಎಷ್ಟು ಗಟ್ಟಿ ಮುಟ್ಟಾಗಿ 85 ವರ್ಷ 90 ವರ್ಷ ಬದುಕುತ್ತಿದ್ದಾರೆ. ಖಾಲಿ ಗಂಜಿ ಊಟ ಮಾಡಿ, ಗದ್ದೆ ಕೆಲಸ ಮಾಡಿ, ಕೃಷಿ ಮಾಡಿ, ಒಳ್ಳೆ ರೀತಿಯಲ್ಲಿ. ಯಾಕಂದ್ರೆ ಅದು ಆಗಿದೆ ಆಹಾರ ಎಲ್ಲ ಪ್ಯೂರ್ ಆಹಾರ, ಯಾವುದೇ ಡೂಪ್ಲಿಕೇಟ್ ಇಲ್ಲ. ಮತ್ತೆ ಗದ್ದೆಗೆ ಸಹ ಡೂಪ್ಲಿಕೇಟ್ ಹಾಕುತ್ತಾರೆ ಎಲ್ಲ ಆಗಿದೆ. ಎಲ್ಲದಕ್ಕೆ ಯೂರಿಯಾ ಬೇಗ ಹಣ್ಣಾಗಲಿಕ್ಕೆ ಅದು ಎಲ್ಲ ಹೋಯ್ತು, ಸತ್ಯನಾಶ ಮಾಡಿ ಹಾಕಿದ್ರು. ಈಗ ಕಂಟ್ರೋಲ್ ಮಾಡ್ಬೇಕಾದ್ರೆ ಈಗ ಆಗಿ ಹೋಗಿದೆ. ಇನ್ನೂ ಸಹ ಅದನ್ನು ಸರಿ ಮಾಡ್ಬೇಕಾದ್ರೆ ನಾವು ಸಹ ಜಾಗ್ರತೆ ಆಗ್ಬೇಕು. ಅದರೊಟ್ಟಿಗೆ ಗವರ್ಮೆಂಟ್ ಸರ್ಕಾರ ಸಹ ಇದರಲ್ಲಿ ಅದರ ಸಹ ಪಾಲು ಉಂಟು, ಶಾಮೀಲಾಗಿ. ಹೌದು, ಗುಂಡೂರಾವ್ 3 ವರ್ಷ ಆರೋಗ್ಯ ಮಂತ್ರಿ ಆಗಿದ್ದ, ಏನಾದ್ರೂ ಮಾತನಾಡಿದ್ದಾನ? ಉಸ್ತುವಾರಿ ಸಚಿವರಾಗಿದ್ದ ದಕ್ಷಿಣ ಕನ್ನಡ, ಏನೂ ಮಾಡಲಿಲ್ಲ. ಈಗ ಈಟಿಕಾದಾರ್ ಬಂದು ಎಲ್ಲ ಹಿಡಿದು ಅವರು ಹೋಟೆಲ್ನ ಒಳಗೆ ರೈಡ್ ಮಾಡಿದ್ರೆ ಎಂತದೆಲ್ಲ ಉಂಟು ಗೊತ್ತುಂಟು. ಅಷ್ಟೇ ದೊಡ್ಡವರ ಕೇರ್ ಮಾಡ್ಲಿಲ್ಲ. ಕೋಳಿಯಲ್ಲಿ ಹುಳ, ಹೆದರ್ತಾ ಇದ್ರು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ. ಫಾರಿನ್ ಅಲ್ಲಿ ಇರುವ ಕಂಪನಿ ಇಲ್ಲಿ ಇದ್ದಾರೆ ಕೆಲವು ಮಂಗಳೂರಲ್ಲಿ. ಅವರ ಆಫೀಸ್ಗೆ ಕಚೇರಿಗೆ ಹೋಗುದಂದ್ರೆ ರೈಡ್ ಹೆದರ್ತಿದ್ರು. ಇವರು ಗ್ರೇಟ್ ಕೆಲಸ ಮಾಡಿದ್ರು. ಹಾಗೆ ಅದೇ ಹೇಳೋದು. ಇನ್ನು ನಾನ್ ಸಹ ಅದೇ ಅನ್ಸುದು, ಜನರೆಲ್ಲ ಒಟ್ಟಾಗಿ ಜನರ ಸಹ ಸಣ್ಣ ಸಣ್ಣ ಕೆಲಸ ಆಗ್ಬೇಕು. ಅವರ ಸಹ ಮೊಬೈಲ್ ಅಂತ ಉಂಟು, ಎಲ್ಲರ ಮೊಬೈಲ್ ಅಲ್ಲಿ ಕ್ಯಾಮರಾ ಉಂಟು. ಎಲ್ಲರೂ ಎಲ್ಲಿ ಕಲಬೆರಕೆ ಆಗ್ತದೆ, ಎಲ್ಲಿ ಮೋಸ ಆಗ್ತದೆ, ಎಲ್ಲಿ ಡಗಲ್ ಬಾಜಿ ಆಗ್ತದೆ ವಿಡಿಯೋ ಮಾಡಿ ಅಲ್ಲ. ನೀವೆಂತ ಹೇಳ್ತೀರಿ? ಎಲ್ಲರೂ ವಿಡಿಯೋ ಮಾಡಿ ಹಾಕ್ಬೇಕು. ಆಗ ಏನಾಗ್ತದೆ, ವಿಡಿಯೋ ಕೋರ್ಟಿಗೂ ಈಗ ನ್ಯಾಯಾಲಯದಲ್ಲಿ ಸಹ ಅದಕ್ಕೊಂದು ಮರ್ಯಾದೆ ಉಂಟು. ಜನರು ಆರೋಗ್ಯವಾಗಿ ಅಂತ. ಹೌದು, ಪಬ್ಲಿಕ್ ಆರೋಗ್ಯವಾಗಿದ್ದರೆ ನಮ್ಮ ಸರ್ಕಾರ ಉಳಿತದೆ, MLA ಉಳಿತಾರೆ, ಎಲ್ಲರೂ ಉಳಿತಾರೆ, ಜನಪ್ರತಿನಿಧಿಗಳು. ಇದು ಎಲ್ಲಾ ಸತ್ಯನಾಶ ಮಾಡಿ ಇವರು ಬದುಕುವುದಕ್ಕಿಂತ ಸಾಯುದು ಒಳ್ಳೆದ. ಕೆಮಿಕಲ್ ಹೌದು, ಅಂತದ್ದು ಅವರ ಮಕ್ಕಳಿಗೆ ಆಸ್ತಿ ಮಾಡಿಟ್ಟು ಎಂತ ಏನ್ ಪ್ರಯೋಜನ? ಆ ಮಕ್ಕಳಿಗೆ ಅದೇ ಮಕ್ಕಳು ಮತ್ತೆ ಅಂತದೇ ಆಹಾರ ತಿನ್ಬೇಕಲ್ಲ. ದುಡ್ಡನ್ನಂತೂ ತಿನ್ಲಿಕ್ಕೆ ಆಗುದಿಲ್ಲ. ಅವರ ಮಾಡಿಟ್ಟ ದುಡ್ಡು, ಹೌದು, ಶ್ರೀಮಂತರು ಮಾಡಿಟ್ಟ ದುಡ್ಡು, ಅದು ದುಡ್ಡನ್ನು ಅವರ ಮಕ್ಕಳು ಅಥವಾ ಪುಲ್ಲಿಗಳು ತಿನ್ಲಿಕ್ಕೆ ಆಗುದಿಲ್ಲ. ಆಹಾರವೇ ತಿನ್ಬೇಕಲ್ಲ. ಆಗ ಇಂಥದ್ದು ಕೆಮಿಕಲ್ ಆಹಾರವೇ ತಿಂದು ಸಾಯ್ತಾರೆ ಅವರು. ಅದು ಅವರಿಗೆ ಗೊತ್ತಿಲ್ಲಲ್ಲ, ಪೆದ್ದರಿಗೆ. ದುಡ್ಡು ಮಾಡಿಡುವವನಿಗೆ ಪೆದ್ದಗೆ ಗೊತ್ತಿಲ್ಲಲ್ಲ. ಇದಕ್ಕೆಲ್ಲ ಜನಪ್ರತಿನಿಧಿಗಳು ಜನರಿಗೆ ಹಣ ತಗೊಳ್ತಾರೆ. ಒಟ್ಟಾಗಿ ಅದೇ ಹೇಳುದು, ವಿಡಿಯೋ ಮಾಡಿ ಸಾಕ್ಷಿ ಪ್ರೊವೈಡ್ ಮಾಡಿ ಅದನ್ನು ಆಗುವಷ್ಟು ಜನರಿಗೆ ಹರಿದು ಬಿಟ್ಟು ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವ ತನಕ ಹೋಗ್ಬೇಕು. ಯಾಕಂದ್ರೆ ಈಗ ವಿಡಿಯೋ ಸಾಕ್ಷಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತದೆ, ನಿಮ್ಗೆ ಗೊತ್ತುಂಟಲ್ಲ. ಮೊದಲು ಇರ್ಲಿಲ್ಲ ಅಷ್ಟು ಅಂತ ಪ್ರೊವಿಷನ್ ಇರ್ಲಿಲ್ಲ. ಈಗ ಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ಜಾಮೀನು ಕೊಡಬಾರ್ದು. ಹೌದು, ಜಾಮೀನು ಕೊಡೋದು ಒಳಗೆ ಹಾಕಿ ಬಿಡ್ಬೇಕು. ಕಠಿಣವಾದ ಶಿಕ್ಷೆ ಮಾಡಿ ಕೊಡಬೇಕು. ಮತ್ತೆ ಬಹಿರಂಗ ಮಾಡ್ಬೇಕು, ಯಾರು ಮಾಡಿದ್ದಾನೆ, ಅವನಿಗೆ ಹೆಸರು, ಅವನ ಮುಖ, ಅದು ಬಹಿರಂಗ ಮಾಡ್ಬೇಕು. ಅದನ್ನು ಗುಪ್ತವಾಗಿಟ್ಟು ಅದು ಮಾಡಬಾರ್ದು. ಸೆಂಟ್ರಲ್ ಮಾರ್ಕೆಟ್ ಬಹಿರಂಗ. ಸೆಂಟ್ರಲ್ ಮಾರ್ಕೆಟ್ ಹೋದ್ರೆ ಎಲ್ಲಾ ಕೆಮಿಕಲ್ ಹಾಕಿದ ಫುಡ್, ಬಾಳೆಹಣ್ಣು,
ಕಲರ್ ಮಾವಿನ ಕಲರ್ ಹಣ್ಣು ಕಲರ್ ಕಲರ್ ಆ್ಯಪಲ್ ಎಲ್ಲ ಕಲರ್ ಮಾಡಿ ಮಾರುದು ಜನರಲ್ ಮತ್ತೆ ಮತ್ತೆ ಹಾ. ಅಂತದನ್ನು ತಿಂದ್ರೆ ಎಂತ ಹಾ. ಆಗ್ಬೋದು 4 ಏನಾಗ್ತದೆ? ದಿವಸದಲ್ಲಿ BP ಅದು ಹಾ, ಪ್ರೆಷರ್ sugar, ತಲೆಚರ್ಗೆ ಬೀಳುದು ಶುಗರ್ ಶುಗರ್ ಡಯಾಬಿಟಿಸ್ ಮಾಡಿ ಸಾಯ್ತಾರೆ ಕ್ಯಾನ್ಸರ್ ಹಾ. ಈಗ ಕ್ಯಾನ್ಸರ್ ಸಹ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಇದನ್ನೆಲ್ಲ ಮೊದಲು ತಪ್ಪಿಸಿ ಒಂದು ಜನ 15-20 ವರ್ಷ ಮೊದಲು ಕ್ಯಾನ್ಸರ್ ಎಂಬುದೊಂದು ಸಾಮಾನ್ಯ ಜನರಿಗೆ ಬರುವಂತ ರೋಗ ಅಲ್ಲ. ಈಗ ಕ್ಯಾನ್ಸರ್ ಮನೆ ಮನೆ ಮಾತಾಗಿದೆ. ಹೌದು. ಒಂದು ಗೆಡ್ಡೆ ಅಂದ್ರೆ ಈಗ ಮನೆ ಮನೆ ಮಾತಾಗಿದೆ. ಹೊಟ್ಟೆಯಲ್ಲಿ ಗೆಡ್ಡೆ, ಅಲ್ಲಿ ಗೆಡ್ಡೆ, ಇಲ್ಲಿ ಗೆಡ್ಡೆ, ಸಣ್ಣ ಸಣ್ಣ ಮಕ್ಕಳು ಸಾಯ್ತಿದ್ದಾರೆ ಕ್ಯಾನ್ಸರ್. ಎಲ್ಲ ಇದ್ದಾರೆ. ಮೊನ್ನೆದು ಮಾಡಿದ್ದು ಶಾಲೆದ್ದು ಬಾರಿ ಒಳ್ಳೇದಾಗಿದೆ ಒಳ್ಳೇದಾಗಿದ್ದಲ್ಲ ಎಲ್ಲ video? ಹೇಳ್ತಾ ಇದ್ರು ಹಾ. ಅದು ಒಂದು ಸಣ್ಣ ಪ್ರಯತ್ನ ನಮ್ಮದು RTV ನ್ಯೂಸ್ ಇಂದ. ಇದು ತುಳುವವರಿಗೆ ಅಂತ ಮಾಡಿದ್ದೇವೆ, ಆದ್ರೆ ಇವತ್ತೊಂದು ಕನ್ನಡದಲ್ಲಿ ಮಾಡಿದ್ದೇವೆ ಅಂದ್ರೆ ಸ್ವಲ್ಪ ಇದು ಪ್ರಚಾರ ಆಗ್ಲಿ, ಕರ್ನಾಟಕ ಬಿಟ್ಟು ಪ್ರಚಾರವಾಗ್ಲಿ ಅಂತ ಹೇಳಿ ಮಾಡಿದ್ದೇವೆ. ಥ್ಯಾಂಕ್ಸ್ ನಿಮ್ಮ ಟೈಮ್ ಕೊಟ್ಟದಕ್ಕೆ. ನಿಮ್ಮದು ಒಳ್ಳೆ ಇದು ಕೊಟ್ಟಿದ್ದೀರಿ ಅಭಿಪ್ರಾಯ, ಅಂದ್ರೆ ನಿಮ್ಗೆ ಅನುಭವ ಉಂಟು ಇದರಲ್ಲಿ, ಹಾಗೆ ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ತಿದ್ದೇವೆ. ಧನ್ಯವಾದಗಳು.